ಸುಮಾರು 1,32,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಶಂಕರಪುರ ದ್ವಾರಕಾಮಯಿ ಶ್ರೀ ಸಾಯಿಬಾಬಾ ಮಂದಿರದ ಶಿಲಾನ್ಯಾಸ ಮತ್ತು ನಿಧಿ ಕುಂಭ ಸ್ಥಾಪನೆ ಕಾರ್ಯಕ್ರಮವು ಮಹಾಸಂತ ಗುರೂಜಿ ಸಾಯಿ ಈಶ್ವರ್ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಿತು. ಆ ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿದ ಬಳ್ಳಾರಿಯ ವಿದ್ವಾನ್ ವೀರರಾಘವ ಶರ್ಮಾ ಜಾತಿ ಮತ ಧರ್ಮಗಳ ಭೇಟೆ ಮರೆತು ಬಾಳುವ ಸಂದೇಶವನ್ನು ಸಾಯಿಬಾಬಾ ಅವರು ನೀಡಿದರು. ಅವರ ಪ್ರೇರಣೆಯಿಂದ ನಾವೆಲ್ಲರೂ ಅದನ್ನು ಅನುಸರಿಸೋಣ ಎಂದರು. ನಮ್ಮ ಸಂಸ್ಕೃತಿ ನಮ್ಮ ಯಾಪ್ಪಲ ಅವೇನು ಬುಡ್ದು ಪೂಜ ವಾಹವಂಜಿ ದೇಶ ವಿದೇಶ ಬೋಡ ಇದನ್ನ ಬೇರೆ ಬೇರೆ ಊರು ಪಾಡು ನಮ್ಮ ಕಲ್ಲ ಸಂಸ್ಕೃತಿ ಶ್ರೇಷ್ಠವಾದಿತ್ತಿನ ಸಂಸ್ಕೃತಿ. ನಮ್ಮ ದೇವರನ್ನು ನಂಬುವ ನಮ್ಮ ಅಪ್ಪೆ ಮಗ ನಮ್ಮ ಮಸ್ತ್ ಆ ಒಂಜಿ ಭಕ್ತಿ ಅಕ್ಲೇನು ದೇವರೇ ಪಣದು ಎಣ್ಣದು ಹಿರಿಯರ ನಗಲೆಗ್ ಮರ್ಯಾದೆ ಕೊರ್ದು ಅಕಲ್ನ ಮಾರ್ಗದರ್ಶನ ನಡಪನ ನಮ್ಮ ಸಂಸ್ಕೃತಿ. ತುಳುನಾಡೋಕ್ಲೆ ಬಾಲ್ಯಗ್ ನಮ್ಮ ಎಡ್ಡ ಬುದ್ಧಿವಾದ ಕೊರ್ದು ಈ ತುಳುನಾಡದ ಸಂಸ್ಕೃತಿನ ನಮ್ಮ ದುಂಪತುಂಬ ಹೊಂದಿಲ್ಲ. ಶಿಲಾನ್ಯಾಸ ಮತ್ತು ನಿಧಿ ಕುಂಭ ಸ್ಥಾಪನೆ ಧಾರ್ಮಿಕ ವಿಧಿವಿಧಾನಗಳನ್ನು ಬನ್ನಂಚೆ ದಯಾಕರ್ ಶಾಂತಿ ಅವರು ನೆರವೇರಿಸಿದರು. ಈ ಸಂದರ್ಭ ಮುಖ್ಯ ಅಭ್ಯಾಗತರಾಗಿ ಜಮ್ಮು ಕಾಶ್ಮೀರ ಶ್ರೀ ಸಾಯಿಬಾಬಾ ಮಂದಿರದ ಸುಶೀಲಾ ಮಾತಾಜಿ, ಮಂಜೇಶ್ವರ ಸುಬ್ರಹ್ಮಣ್ಯ ಭಟ್, ಹೆಜಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ದಯಾನಂದ ಹೆಜಮಾಡಿ, ಶ್ರೀ ಸಾಯಿಬಾಬಾ ಮಂದಿರದ ಕೊಡವೂರು ಇದರ ಧರ್ಮದರ್ಶಿ ದಿವಾಕರ್ ಶೆಟ್ಟಿ, ಗೋಪಾಲ್ ಗುರುಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಟಿವಿಯ ಕಾರ್ಯಕ್ರಮ ಸಂಯೋಜಕ ಹಾಗೂ ನಿರೂಪಕ ನವೀನ್ ಶೆಟ್ಟಿ ಎಡ್ಮೆಮಾರ್ ವಂದಿಸಿದರು.